ಅವ ఉంది ಕೈ ಖಾರಾಡ ಮಿನಿ ಕೈ ಖಾರಾಡ ದೆಪ್ಪುನಗ ಬಿರಲ್ ಮೂರ್ದು ಮೂರ್ದು ಕುಲೋನಿಲಿತ್ತ ಮುಲ್ಪ ವರ್ಮ ಅಂಟೆ ಬರ್ತದೆ ನಾನು ಬಂಡೆ ನೀರು ಮೂರ್ದು ಜಾರ ಅಂದ್ರೆ ನನಗೆ ಕುಲೋನಿನ ದಾತಾನೆ ಅಲ್ಲ ಉಂಟು ಉಂಟು ನಾನಲ್ಲ ಜಾಲಿ ಆಪುಂಡು ಬಚ್ಚಂಗಾಯಿ ಬುರ ಖಾಲಿ ಒಡಿಯಲು ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿ ಅಡುಗೆ ಕಾರ್ಯಗಳಾಗ್ತಾ ಇದ್ದಾವೆ. ಅಡುಗೆ ಮಾಡುವವರನ್ನು ಮಾತಾಡಿಸ್ಬೇಕು, ಅಡುಗೆಯ ಶುಚಿ ರುಚಿ ಎಲ್ಲವನ್ನು ನಿಮಗೆ ತೋರಿಸ್ಬೇಕು. ಅದಕ್ಕಿಂತ ಮೊದಲು ಪ್ರತಿಯೊಂದು ಬ್ರಹ್ಮಕಲಸ ಅಂತಂದರೆ ಅಲ್ಲಿ ಒಂದು ಮಹಿಳೆಯರ ಪಾತ್ರ ಭಾಳ ದೊಡ್ಡದು. ಅದರಲ್ಲಿಯೂ ತರಕಾರಿ ಹೆಚ್ಚೋದಿರಲಿ ಎಲ್ಲದರಲ್ಲಿಯೂ ಕೂಡ ಅವರ ಪಾತ್ರ ದೊಡ್ಡದು. ನೋಡಿ, ಈಗ ಎಲ್ಲರೂ ಕೂಡ ಸೇರಿಕೊಂಡು ಒಂದು ಮೆಣಸಿನ ಎಂತ ಮಾಡೋದು, ತೊಟ್ಟು ತೆಗೆಯುವುದು ಅಂದತ್ತ. ನಮಸ್ಕಾರ. ಮುಂಚಿದ ತೊಟ್ಟದೇತಂದಲ್ಲ ಯಾ ನಿತ್ಯ ಬರ್ತೀನಿ 1 ಗಂಟೆ ಎಂಕ್ಲಿಗೆ ಮಸ್ತ್ ಖುಷಿಯ ಒಂದುಂಡು ಇಂದೊಂಜಿ ದೇವರನ ಸೇವೆ ಅಂಚಾದ ನಮ್ಮ ಪುಣ್ಯ ಅದೇನಿಯೋಡು ಇಂಚಿತ್ತಿನ ಭಾಗ್ಯ ತಿಕ್ಕಿನ ಎಂಕ್ಲಿಗೆ. ನಮಸ್ತೆ ಸರ್, ತುಂಬಾ ಖುಷಿ ಆಗ್ತದೆ. ನಮ್ಮ ಊರಿನ ದೇವಸ್ಥಾನದಲ್ಲಿ 16 ವರ್ಷ ಕಳೆದು ಈಗ ಬ್ರಹ್ಮಕಲಶ ನಮಗೆಲ್ಲ ತುಂಬಾ ಖುಷಿ ಆಗ್ತದೆ. ಹಾಗೆ ನಮ್ಮದೊಂದು ಕನಸು ಈಗ ನನಸಾಯ್ತು ಅಂತ ಆಗ್ತದೆ. ಅದೇ 16 ವರ್ಷದಿಂದ ನಾವು ಕಾಯ್ತಿದ್ದೇವಲ್ಲ ಬ್ರಹ್ಮಕಲಶ ಯಾವಾಗ ಅಂತ. ಮತ್ತೆ ಇಲ್ಲಿ ಶ್ರಮದಾನ ಎಲ್ಲ ಮಾಡ್ಲಿಕ್ಕೆ ನಮಗೆ ತುಂಬಾ ಖುಷಿ ಆಗ್ತದೆ. ಮೊನ್ನೆಯಿಂದ ಬರ್ತಿದ್ದೇವೆ ನಾವು, ತುಂಬಾ ಖುಷಿ ಆಗ್ತದೆ ನಾವೆಲ್ಲ ಸೇರಿಕೊಂಡು ಕೆಲಸ ಮಾಡುವಾಗ. ತುಂಬಾ ಖುಷಿ ಆಗುತ್ತೆ. ಎಲ್ಲರೂ ಸೇರಿ ಶ್ರಮದಾನ ಮಾಡ್ತಾ ಇದ್ದೇವಲ್ಲ ಎಲ್ಲ ಸೇರಿ ಭಾರಿ ಖುಷಿ ಆಗ್ತಾ ಉಂಟು ನಮಗೆ. ಮತ್ತೆ ಎಲ್ಲ ಫ್ರೆಂಡ್ಸ್ ಇದ್ದೇವೆ, ಗ್ರೂಪಲ್ಲಿ ಎಲ್ಲರೂ ಫ್ರೆಂಡ್ಸೇ ನಾವೆಲ್ಲರೂ. ಹಾಗೆ ಗ್ಲೌಸ್ ನೋಡಿ, ಗ್ಲೌಸ್ ಅವ ఉంది ಕೈ ಖಾರಾಡ ಮಿನಿ ಕೈ ಖಾರಾಡ ದೆಪ್ಪುನಗ ಬಿರಲ್ ಖಾರಾಡ ಮುಂಚೆ ತೊಟ್ಟು ದೆಪ್ಪುನದು ಬೊಕ್ಕ ಮೋನೆಬ್ರ ಮುಟ್ಟುನಾಗ ಸೂಪರ್ ಪುಣದೆ ತೊಟ್ಟೆ ಮುಟ್ಟರನೆ ಜಿತೆ ಇಚ್ಚೇರಿ ದೀಪುನ ಬೊಕ್ಕ ದೆಕ್ಕಿ ಹೋಗ ಮುಟ್ಟುನ ಇತ್ತೆಂಚ ಬರ್ತಂದಲ್ಲ ಬೊಕ್ಕ ಇನ್ನು ಮಾತೆಲ್ಲ ಸೇರ್ದು ದೆಪ್ಪುನಾಗ ಬಾರಿ ಖುಷಿ ಒಂದುಂಡು. ಬೊಕ್ಕ ಇನ್ನಿಕ್ ಮುಜಿ 4 ದಿನ ಅಲ್ಲ ಬ್ರಹ್ಮಕಲಸ ಅದು ಮಾತೆಲ್ಲ ಖುಷಿ ಇಟ್ಟು ಮಲ್ತೊಂದುಲ್ಲೇರು ಅಂಜಿ ನಲ್ಲ ಖುಷಿ ಇಟ್ಟು ಮಲ್ಪುಗ ಅಂತ ಬಾರಿ ಆಸೆ ಉಳ್ಳ. ಎಸ್, ನೋಡಿ ಇಲ್ಲಿ ಇದ್ದಾರೆ ಲತ್ತಂಡೆ. ಈಗ ಬಂದದಾ? ಇಲ್ಲ, ಆಗ ಬೆಳಿಗ್ಗೆ ಬಂದೇವೆ, ಮೊನ್ನೆಯಿಂದ ಇದ್ದೇವೆ. ತುಂಬಾ ಖುಷಿ ಆಗ್ತಾ ಉಂಟು. ಅಲಸಂಡೆ ಕೆಲಸ ಉಂಟು, ಚೆನ್ನಾಗಿ ನಡೀತಾ ಉಂಟು ಕೆಲಸ. ನಾವು ಮನೆ ಹತ್ತಿರದವರೆಲ್ಲ ಬಂದು ದೇವಸ್ಥಾನದಲ್ಲಿ ಕೆಲಸ ಮಾಡಿ ನಮ್ಮ ಸ್ವಲ್ಪ ಸಹಾಯ ಮಾಡೋಣ ಅಂತ ಬಂದದ್ದು. ಸವಿತಾ ಅಂದ್ಬಿಟ್ಟಾರು. ಸವಿತಾ ಹಲೋ ಸರ್, ನಮಗೆ ತುಂಬ ಸಂತೋಷ ಆಗ್ತಿದೆ ಸರ್. ನಮ್ಮ ಊರಲ್ಲಿ ಇಷ್ಟೊಂದು ದೊಡ್ಡ ಸಂಭ್ರಮ ಆಗಬೇಕಂದ್ರೆ ಅದು ನಮಗೆ ಬರೋಡ ಶಶಿಧರಣ್ಣ ಅವರು ನಮಗೆ ತುಂಬ ಒಂದು ದೇವರ ರೂಪದಲ್ಲಿ ಬಂದು ನಮ್ಮನ್ನು ತುಂಬ ಸಂತೋಷವಾಗಿ ಎಲ್ಲರೂ ನಾವು ತುಂಬ ಸಂತೋಷವಾಗಿದ್ದೇವೆ. ದಿನ ಬರಬೇಕಂತ ಆಗ್ತಾ ಇದೆ ನಮಗೆ, ದಿನ ಬರಬೇಕಂತ. ಆಮೇಲೆ ಕೂಡ ಬರ್ತೇವೆ ಸರ್ ನಾವು. ನಮಗೆ ಮೂರ್ದು ಕುಲೋನಿಲಿತ್ತ ಮುಲ್ಪ ವರ್ಮ ಅಂಟೆ ಬರ್ತದೆ ನಾನು ಬಂಡೆ ನೀರು ಮೂರ್ದು ಜಾರ ಅಂದ್ರೆ ನನಗೆ ಕುಲೋನಿನ ದಾತಾನೆ ಅಂದ ಬೊಕ್ಕದಾದ ಬ್ರಹ್ಮಕಲಸ ಬಾರಿ ಗೌಜುಡು ಗಮ್ಮತ್ತಡು ಖುಷಿ ಇಟ್ಟು ಬಾರಿ ನಾವು ಓ ಏನು ಒರ್ಚತ್ತೆ ಮಾತೆಲ್ಲ ಒಟ್ಟಿಗೆ ರೆಡ್ಡೆಗೆ ಖುಷಿ ಆಪುಂಡು 3 ಕಾಂಡೆಡ್ದೊಕ್ಕ 3 ಒಂದುಲ್ಲ
ಖುಷಿ ಆಪುಂಡು ಮೂರ್ರ ದೇವರನ ಸೇವೆ ಅತ್ತ ಏಪಲ ತಿಕ್ಕು ಜತ್ತ ದಾಯ್ತ ಮಾತ ಮುರಿಯಾರ ಅಲ್ಲಿ ಎದುರ್ತಿಲ್ಲ ಅಲ್ಲೇ ಕ್ಯಾಮರಾಗ ದಾಯ್ತ ಮಾತ ಮುರಿಯಾರ ಪಿನ್ಸ್ ಕೆ ಬೀಜ ಲತ್ತನೆ ಮೂರೊಂದುಂಡು ಎಕಡೆ ಕೆ ಬೀಜ ನನ್ನ ಹೆಂಚಿನ ತಿಕ್ಕೊಂತು ಓಡತ್ತೆ ಮೂರ್ರ ನನ್ನ ಮೂರತ್ತೆ ಕೊರ್ನ ಪೂರ ಮೂರ್ರ ಅಕ್ಕ ಬಾರಿ ಖುಷಿ ಆಪುಂಡು ನಮ್ಮನ ಒಂಜಿ ಊರದ ದೇವರನ ಬ್ರಹ್ಮ ಕಲಸ ನಮ್ಮನ ಬಾರಿ ಒಂಜಿ ಖುಷಿ ಇಟ್ಟುಲ್ಲ ನಮ್ಮ ಮಟ್ಟತಿ ಮೊಟತಿ ಪಡು ಮೊಟತಿ 3 ವರ್ಷ ಬಾರಿ ಫಸ್ಟ್ ಉಂಡು ಪರ್ತಂಡು ಅಕ್ಕ ಎಡ್ಡತಿ ಏನ್ ಲತ್ತಂಡೆ ಮೂರ್ನ ಅಂದು ಕಡದಿಂಚಿ ಮೂರೊಂದುಲ್ಲ ಕ್ಯಾಬೇಜ್ ಲತ್ತಂಡೆ ಮೂರೊಂದುಲ್ಲ ಅಂದು ಮೂರೊಂದು ಬಚ್ಚುಜಿ ಅವು ಬಚ್ಚಲು ಗೊತ್ತಾಗುದು ಒಟ್ಟು ಜತೆಟುಲ್ಲ ಒಟ್ಟುಗು ಜಾತೆ ಪೂರ ಎಡ್ಡ ತೊಂದರೆ ಇದ್ದಿ ನಮ್ಮನ ಜತೆಲು ಹಾ ಸರಿಗಟ್ಟುಲ್ಲ ಎಡ್ಡೆ ಲತ್ತನೆ ಮೂರನೇ ಅರೆ ಕಾರು ಬೇನೆ ಹಾಕೊಂಡಿದೆ ಕಾರು ಬೇನೆ ಇತ್ತೆ ಸರಿ ಅಂಡೆ ಹಾ ದೇವರನ ಸೇವೆ ಅನ್ನಂದಂದು ಐಕ್ಯ ಬರ್ತದೆ ಎಂಕ್ಲ ಮಾತೆಲ್ಲ ಒಟ್ಟುಗೊಂದು ಲತ್ತನೆ ಮುರ್ನಾಗ ಒಟ್ಟುಗೊಂದು ಒಣಸೊನ್ನಾಗ ಒಟ್ಟು ಕಾರ್ದಿಂಚಿ ಬಚ್ಚಂಗಾಯಿ ತಿಂದ ತಿಂದ ಬಾರ್ ತಂಪಂಡು ಕೊರಂದೆ ಬಚ್ಚಂಗಾಯಿ ತಿಂದ ಅಲ್ಲ ಉಂಟು ಉಂಟು ನನ್ನಲ್ಲ ನನ್ನಲ್ಲ ಉಂಟಾ ಮೂರು ವರ್ಷ ಅಕ್ಕ ಅವು ಪಂಡ ಐಟು ಕುರಿದು ನಾ ಹಾಲು ಹತ್ತನ ಪುರೋಂಡ ತೂರೊಡತ್ತೆ ಮೂರನೇ ನಮಸ್ಕಾರ ಸೇವೆ ಒಳ್ಳೇದಾಗ್ತಾ ಉಂಟು ಸರ್. ನಾವು ದೇವರಿಗೆ ಕೈ ಮುಗಿಲಿಕ್ಕೆ ಅಂತ ಹೇಳಿ ಬಂದಿದ್ದೇವೆ. ಆದ್ರೆ ಇಲ್ಲಿ ನೋಡುವಾಗ ಒಂದು ತರಕಾರಿ ಹಚ್ಚುವ ಅಂತ ಒಂದು ಖುಷಿ ಆಗಿತ್ತು ನಮ್ಗೆ. ಎಲ್ಲರೊಟ್ಟಿಗೆ ಸೇರಿ ತರಕಾರಿ ಹಚ್ಚುವ ಅಂತ ಆಯ್ತು ಸರ್. ಎಡ್ಡ ಒಂದು ತರಕಾರಿ ಮೂರ್ನ ಮಾತೆರ್ಲೊಟ್ಟು ಸೇರ್ದ ಖುಷಿ ಒಂದುಂಡು ಮುರಂದಿಂಚಿ ಡೈಲಿ ಬರೋದಿಲ್ಲ ಐಜಿ ಮೇಲೆ ಮಂತೋದಿಲ್ಲ ತರಕಾರಿ ಮೂರು ಇಟ್ಕೊಂಡು ಬಲಸರಂಡು ನುಪ್ಪು ಬೊಕ್ಕ ಅಂದು ತರಕಾರಿ ಕಟ್ ಮನ್ಪುನ ಅಂದು ಬಲಸರಣಿ ವೀಡಿಯೋ ಬರೋದುಂಡ ನಾನು ತರಕಾರಿ ಕಟ್ ಮಲ್ತ ಇನ್ನು ಕ್ಯಾಬೇಜ್ ಒಂಜಿ 10 ಕೆಜಿ ಅವು ಕಾಯಿ ಮೆಣಸು ತೊಟ್ಟ ಪರ ಏತುಂಡು ಕೋಡೆ ಎತ್ತದಿಲ್ಲ ಕೋಡೆ ಎಂಕುಲು ಮಾತೆಲ್ಲ ಸೇರ್ದು ನಿಖಿಲ್ ಸುಮಾರು ಒರಿಪದರಿಗೆ ಇನ್ನು ಯಾಕಲ್ದೆ ತೊಂದಿಲ್ಲ ಎಂಕುಲು ಒಂಜಿ ಗೋಣಿದೆ ಇದರ ಒಂಜಿ ಗೋಣಿದೆ ಇದೆ ಒಂದೇ ಗೋಣಿ ಜಾಲಿ ಹಾಕೊಂಡು ಬಚ್ಚಂಗಾಯಿ ಬರ ಖಾಲಿ ಇದು ಇಲ್ಲಿ ತರಕಾರಿ ಹಚ್ಚೋರ ಮಾತು. ಅವರೆಲ್ಲರೂ ಕೂಡ ಖುಷಿ ಖುಷಿ ಆಗ್ತದೆ, ಗಮ್ಮತ್ ಆಗ್ತದೆ, ಎಲ್ಲ ಮಜಾ ಮಸ್ತ್ ಮಜಾ ಮಾಡ್ತಾ ಇದ್ದೇವೆ ಅಂತ ಹೇಳ್ತಿದ್ದಾರೆ. ಅದರ ಜೊತೆಗೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡೋ ಗೊತ್ತೇ ಆಗುದಿಲ್ಲ ಗೊತ್ತೇ ಆಪುಜಿ ಬಾರಿ ಖುಷಿ ಎಂತ ಗೊತ್ತೇ ಆಗುದಿಲ್ಲ ಅಂತ ಹೇಳ್ತಿದ್ದಾರೆ. ಮುಂಚಿದ ಜ್ಯೂಸ್ ಎಲ್ಲ ಅವು ಈ ಬೇಲೆ ಮಂತನಕ್ಲೆ ಪೂರ ಮುಂಚಿದ ಜ್ಯೂಸಿಗೆ ತುಲೆ ಗಮ್ಮತ್ತೊಡಲೇರು ಪೂರ ಖುಷಿ ಖುಷಿ ಇಟ್ಟು ಬೇಲೆ ಮಂತೊಂದುಲೇರು ಬಾರಿ ಗಮ್ಮತ್ತದ ಗೌಜಿದ ಸಂಭ್ರಮಡು ಮಾತೆರ್ಲ ಒಟ್ಟಾತಿರು